ಜನನಿತ ಮೊದಲ ಗುರು. ಆದ್ರೆ ಇವತ್ತು ಸಿಗುವವರಿಗೆ ಸಿಗ್ತದೆ, ಸಿಗದವರಿಗೆ ಸಿಗ್ತಾ ಉಂಟು. ಹಾಗಿದ್ರೆ ಸಿಗದವರಿಗೆ ಅದನ್ನು ಸಿಗಿಸುವ ಪ್ರಯತ್ನ ಯಾವುದು? ಆ ಕಡೆಗೆ ನಮ್ಮ ತುಡಿತ ಇರಬೇಕು. ಇಂತಹ ಸತ್ಕರ್ಮವನ್ನ ನಿರಂತರವಾಗಿ ಉಡುಪಿ ಶ್ರೀಕೃಷ್ಣ ಮಠ ಮಾಡ್ತಾನೇ ಬಂದಿದೆ. ಇವತ್ತು ನಮ್ಮ ಕೈಗೆ ಸಿಕ್ಕಿರುವಂತಹ 10 ಹಲವು ಗ್ರಂಥಗಳನ್ನು ನಾವುಗಳು ಕಂಡಿದ್ರೆ ಆ ಜ್ಞಾನವನ್ನು ಹೇಗೆ ಪಸರಿಸಬೇಕು, ನಮ್ಮೊಳಗೆ ಹೇಗೆ ಅದನ್ನ ಬೆಸೆಯಬೇಕು ಅನ್ನುವಂತಹ ಒಂದು ಸ್ವರೂಪವನ್ನ ನಮ್ಮ ಕಡೆಗೆ ಕೊಟ್ಟಿದ್ದಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದನ್ನ ಆಮೂಲಾಗ್ರವಾಗಿ ನಾವುಗಳು ಹೇಗೆ ಚಿಂತನೆ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಬದುಕಿನಲ್ಲಿ ಅದನ್ನು ಹೇಗೆ ಅನುಸರಿಸಬೇಕು. ಅವರದು ಚಕ್ರವರ್ತಿಯವರ ಜೀವನ ಯಶೋಗಾಥೆ ನಾವು ಬಹಳ ಕಡೆ ಕಂಡಿದ್ದೇವೆ. ಕನಕ ನಡೆ ಅಂತಲೇ ಒಂದು ಮಾಡಿದ್ರು ಆ ಸನ್ನಿವೇಶ ಬಂದಾಗ. ಇವತ್ತು ಅದನ್ನು ಪ್ರಶ್ನಿಸುವ ಒಬ್ಬ ಸಂಗೀತ ಹುಟ್ಟಿದ್ದಾನೆ. ಅವನ ಸಂಗೀತ ಬಹಳ ದೊಡ್ಡದು, ಕೇಳಬೇಕು, ಮಾತು ಕೇಳಬೇಕು, ಒಳ್ಳೆಯವರ ಬಾಯಿಂದ ಹೊಲಸು ಮಾತು ಬರಬೇಕು. ಅವನೇನು ಹೇಳ್ತಿಂತಾನ? ಅಂತಹ ಒಬ್ಬ ಜ್ಞಾನಿ ಆದವ ಆ ಥರ ಮಾತಾಡಬೇಕು. ನಾವು ಗಮನಿಸಬೇಕು. ಇದನ್ನು ಹೇಳಲಿಕ್ಕೆ ನಮಗೆ ಮನಸ್ಸಿಗೆ ನೋವಾಗ್ತದೆ. ಇದ್ದವರ ಬಗ್ಗೆ ಮಾತಾಡ್ತಿದ್ರೆ ಅದಕ್ಕೆ ಉತ್ತರವೇ ಬೇರೆ ಇತ್ತು. ಇಲ್ಲದವರ ಬಗ್ಗೆ ಮಾತಾಡುವುದು ಅಂತಂದರೆ ಅವರಿಲ್ಲ ಅನ್ನುವುದೇ ಆ ರೀತಿಯೋ? ನಮಗವರು ನಮ್ಮೊಡನೆ ಇರುವವರು ಅಂತಹ ಜಗದ್ಗುರುಗಳ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತಲಾದ್ರೆ ಅವರ ಮನಸ್ಥಿತಿ ಹೇಗಿರಬೇಕು ಅರ್ಥ ಮಾಡಿ. ಇವತ್ತು ಸಮಾಜವನ್ನು ದೂಷಿಸುವ ಇಂತಹ ಮನಸ್ಸುಗಳು ಅಲ್ಲಿ ಲಾಂಬುಗಳಂತೆ ಕೊನರ್ತಾ ಇದೆ. ಯಾವಾಗ ಅದು ಬಿದ್ದು ಹೋಗ್ತದೆ ಗೊತ್ತಿಲ್ಲ. ಅದು ಎಷ್ಟು ಸಮಯ ಇರ್ತದೆ ನೋಡಿ. ಮಶ್ರೂಮ್ ಅಂತ ಹೇಳ್ತೀವಲ್ಲ, ಹೆಚ್ಚು ಅಂತಂದ್ರೆ 2 ದಿನ, 3ನೇ ದಿನಕ್ಕೆ ಅದು ವಾಸನೆ ಬರ್ತದೆ. ಅದು ಇಡುವಲ್ಲಿ ಇಡಬೇಕು. ಶೀತಲೀಕರಣ ವ್ಯವಸ್ಥೆಯಲ್ಲಿ ಇಟ್ಟರೆ ಮಾತ್ರ 1 ತಿಂಗಳು ತೆಗೀಬಹುದು. ಹೊರಗೆ ಇಟ್ಟರೆ ಅದು ವಾಸನೆ ಬರ್ತದೆ. ಅಂತಹ ವ್ಯವಸ್ಥೆಯಲ್ಲಿ ಇವತ್ತು ಸಮಾಜವನ್ನು ತುಚ್ಛವಾಗಿ ಕಾಣುವಂತಹ ಮಾತುಗಳೆಲ್ಲ ಬರ್ತದೆ ಅಂತಲಾದರೆ ನಾವು ಎಲ್ಲಿದ್ದೇವೆ, ನಾವು ಹೇಗಿದ್ದೇವೆ ಎನ್ನುವುದ್ರ ಬಗ್ಗೆ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ನಮ್ಮ ಆದರ್ಶ ಪುರುಷ ಶ್ರೀರಾಮನ ಸಾನ್ನಿಧ್ಯ ನಿರ್ಮಾಣವಾಗಿ ಅಭೂತಪೂರ್ವವಾದಂಥ ವ್ಯವಸ್ಥೆಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುವ ಕಾಲಘಟ್ಟದಲ್ಲಿ ನಾವುಗಳು ಸುಮ್ಮನೆ ಕುಳಿತುಕೊಂಡ್ರೆ ಖಂಡಿತ ರಾಮ ಇದನ್ನು ಒಪ್ಪಲ್ಲ.